ಒಬ್ಬನದ್ದು ವ್ಲಾಗು ಇದು ಮೇ ಬಿ ಸೆಕೆಂಡ್. ಯಾಕೆಂದರೆ ಅವರೆಲ್ಲ ದುಬೈಲಿದ್ದಾರೆ, ನಾನು ಇವಾಗ ಊರಲ್ಲಿದ್ದೇನೆ. ಸೊ ಊರಲ್ಲಿ ಇವಾಗ ಅಂದರೆ ದಸರಾ ಸಂಭ್ರಮ ಆಗ್ತಾಯಿದೆ. ಸೊ ಇವಾಗ ಹೋಗೋದಲ್ಲ ನಾನು ದಸರಾಕ್ಕೆ, ದಸರಾದಿಂದ ಬರ್ತಾ ಇದ್ದೇನೆ ಆ್ಯಕ್ಚುಲಿ. ಯಾಕೆಂದರೆ ದಸರಾ ಒಂದು ಇದಿದೆಯಲ್ಲ ಏನು, ಆ ಒಂದು ಉತ್ಸಾಹದಿಂದಾಗಿ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತಲೇ ಆಗಲಿಲ್ಲ ನನಗೆ ವೀಡಿಯೋಸು. ಸೊ ಇವಾಗ ಹೋಗುವಾಗ ನಾನು ಒಂದು ಕಿರು ಏನು ಹೇಳ್ತೇವೆ ಅದಕ್ಕೆ ಪರಿಚಯ ಅಂತ ಹೇಳಲಿಕ್ಕಾಗಲ್ಲ, ಒಂದು ಇದು ಕೊಡ್ತಾ ಇದ್ದೇನೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ನಾನು ಈ ಒಂದು ಎಕ್ಸ್ಪೀರಿಯನ್ಸನ್ನು ಇದು ಮಾಡೋದು. ಕುದ್ರೋಳಿಂದ ಇಲ್ಲಿ ತನಕ ಒಂದು ಇದು ಡ್ಯಾನ್ಸ್ ಮಾಡಿಕೊಂಡು ಬೇರೆ ಬೇರೆ ಇದನ್ನು ನೋಡಿಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ಸೊ ವ್ಲಾಗನ್ನು ನೋಡಿ ಕಂಪ್ಲೀಟಾಗಿ. ಫ್ರೆಂಡ್ಸ್, ನಮ್ಮ ಮೈಸೂರು ದಸರಾ ಹೇಗೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲಿ ಎಷ್ಟು ಫೇಮಸ್ ಇದೆ, ಹಾಗೆ ಮಂಗಳೂರು ದಸರಾ ಕೂಡ ತುಂಬ ಫೇಮಸ್, ತುಂಬ ವಿಜೃಂಭಣೆಯಲ್ಲಿ ಜರುಗ್ತದೆ. ಇಲ್ಲಿ ನಮ್ಮ ಮಂಗಳಾದೇವಿ ದೇವಸ್ಥಾನದಲ್ಲಿ ಆಗಲಿ ಅಥವಾ ಬೇರೆ ದೇವಿ ದೇವಾಲಯಗಳಲ್ಲಿ ಆಗಲಿ ತುಂಬ ಒಳ್ಳೆ ಸೆಲೆಬ್ರೇಷನ್ ಇರುತ್ತೆ. ಅದಲ್ಲದೆ ಒಂದು ಸ್ಪೆಷಲ್ ಅಟ್ರ್ಯಾಕ್ಷನ್ ಅಂತ ಹೇಳ್ಬೋದು ನಾವು. ಅದು ಎಲ್ಲಿ ಅಂದರೆ ನಮ್ಮ ಕುದ್ರೋಳಿಯ ಗೋಕರ್ಣನಾಥ ಕ್ಷೇತ್ರ. ಇದು ಅಲ್ಲಿಯ ಶೋಭಾಯಾತ್ರೆ ಆಗಲಿ ಎಲ್ಲದಕ್ಕಿಂತ ಮಿಗಿಲಾಗಿ ಅಲ್ಲಿ 12 ದೇವರುಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಾಲಯದ ಒಳಗೆ ಪ್ರವೇಶ ಮಾಡಿದ ಕೂಡಲೇ ಒಂದು ದೇವತೆಗಳ ದರ್ಬಾರ್ ಪ್ರವೇಶ ಮಾಡಿದ ಹಾಗೆ ಆಗ್ತದೆ ಅಂತ ಭಕ್ತರು ಹೇಳ್ತಿದ್ದಾರೆ. ನಮ್ಮ ಗಣಪತಿ ದೇವರಾಗಲಿ, ಶಾರದಾ ಮಾತೆ ಆಗಲಿ, ಹಾಗೆ ಆದಿಶಕ್ತಿ, ಹಾಗೆ ನಮ್ಮ ನವದುರ್ಗೆಯರಾದ ಶೈಲಾಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಷ್ಮಾಂಡಿನಿ, ಸ್ಕಂದ ಮಾತಾ, ಕಾತ್ಯಾಯಿನಿ, ಮಹಾಕಾಳಿ, ಮಹಾಗೌರಿ, ಹಾಗೆ ಸಿದ್ಧಿದಾತ್ರಿ, ಹೀಗೆ 12 ದೇವರುಗಳ ಪ್ರತಿಷ್ಠಾಪನೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಭೂಲೋಕದ ಒಂದು ಸ್ವರ್ಗದಂತೆ ಕಾಣುವ ಈ ಸಭಾಂಗಣದಲ್ಲಿ ಈ 12 ದೇವರುಗಳನ್ನು ನೋಡುವುದೇ ಒಂದು ಭಕ್ತರ ಕಣ್ಣಿಗೆ ಒಂದು ಹಬ್ಬ. ಸೊ ತುಂಬ ಭಕ್ತರು ವಿಸಿಟ್ ಮಾಡ್ತಾರೆ ಗೋಕರ್ಣನಾಥೇಶ್ವರ ಟೆಂಪಲ್. ಈ ನವರಾತ್ರಿ ದಿನಗಳಲ್ಲಿ ಪೂಜೆಗಳು ಎಲ್ಲ ಮೂರ್ತಿಗಳನ್ನು 10ನೇ ದಿನ ಒಂದು ಶೋಭಾಯಾತ್ರೆ ಇರುತ್ತೆ, ತುಂಬ ವಿಜೃಂಭಣೆ ಶೋಭಾಯಾತ್ರೆ. ದೇಶ ವಿದೇಶದಿಂದಲೂ ಜನರು ಬರ್ತಾರೆ ಇದನ್ನು ನೋಡಲಿಕ್ಕೆ. ಸುಮಾರು 7ರಿಂದ 8 ಕಿಲೋಮೀಟ್ರ್ ದೂರ ಇರುತ್ತೆ. ಬೇರೆ ಬೇರೆ ನಗರಗಳನ್ನು ದಾಟಿಕೊಂಡು ಸುಮಾರು 100ಕ್ಕಿಂತಲೂ ಮಿಗಿಲಾಗಿ ಟ್ಯಾಬ್ಲೋಗಳು ಪಾಲ್ಗೊಳ್ತವೆ. ಮತ್ತು ಪಿಲಿನಲಕೆ ಅಂದರೆ ಟೈಗರ್ ಡ್ಯಾನ್ಸ್, ಮತ್ತು ಯಕ್ಷಗಾನ, ಹೀಗೆ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಒಂದು ಪ್ರದರ್ಶನವೂ ಇರುತ್ತೆ. ತುಂಬ ಅಟ್ರಾಕ್ಟಿವ್ ಈ ಒಂದು ಶೋಭಾಯಾತ್ರೆ ಇರುತ್ತೆ. ಸೊ ಕೊನೆಗೆ ಕ್ಷೇತ್ರದ ಪುಷ್ಕರಣಿ ಕೊಳದಲ್ಲಿ ವಿಸರ್ಜನೆ ಮಾಡಲಾಗ್ತದೆ. ಸೊ ಇದನ್ನು ನೋಡಲಿಕ್ಕೆ ಒಂದು ಎಷ್ಟು ಜನ ಜಾತ್ರೆಯೇ ಬಂದಿರುತ್ತೆ.
ಅಂಕುದ ಪೆರ್ಮೆರ್ದಿ ಆಚರಣೆ ಆರಾಧನೆದ ಐಸಿರೊಡ್ದು ಅಂಕುದ ಕಳುತ್ತ ತಂಕು ಗಿಡ್ದಾವಳಿರ್ದಿ ಕಂಡುದಾಂತಿ ನಿಯತ್ತಿಗೆ ಅವರು ಭಸ್ಮವಾಗುವುದು ಖಂಡಿತ. ನಾನು ಯಾರ ತಲೆ ಮೇಲೆ ಕೈಯನ್ನಿಡುತ್ತೇನೋ ಅವರು ಮರಣ ಹೊಂದುತ್ತಾರೆ ಎಂಬ ವರವನ್ನು ಕೊಟ್ಟಿದ್ದಾರೆ ನನಗೆ. ಜನಕುಲೆಗೆ ದಿನದಪ್ಪೆರ ಬಂಗಾವೊಂದುಂಡಿಗೆ ತುಲಾ ಒಂಜ ಈ ಆ ದೈವನು ಬುಡೋಡು ಇಜ್ಜಿಂಡ ನಿನ್ನ ದೈವನು ಪತ್ತೊಂದು ಸುಂತಲಾಡಿ ಬರ್ತಿಯನ್ನು ಗುರ್ತು ಪೋವೋಡು ಪಂಪೇರು ಐಕು ಕಾಂತ ಸದ್ಯಕ್ಕೆ ಮನೆಗೆ ಹುಟ್ಟಿದ್ದೀನಿ. ಇವಾಗ ಮನೆಗೆ ಮುಟ್ಟಿ ಗಂಟೆ ಎಷ್ಟು ಆಯ್ತಂದರೆ ಬೆಳಗ್ಗೆ ಅದು 4 ಗಂಟೆ. ಸೊ ನಂಗೆ ಗೊತ್ತಿರಲಿಲ್ಲ ಎಷ್ಟು ಲೇಟ್ ಆಗ್ತದೆ ವಿಸರ್ಜನೆ ಆಗುವಾಗ. ನಾವು ವಿಸರ್ಜನೆ ನೋಡ್ಲಿಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ, ಅಂತ ಅಲ್ಲಿಂದಲೇ ರಿಟರ್ನ್ ಬಂದ್ವಿ ಪ್ರೊಸೆಷನ್ ಆಗಿ. ಸೊ ನನ್ನ ಫ್ರೆಂಡು ಇದ್ದರು, ಆ ಫ್ರೆಂಡು ಇದ್ದರು, ನನ್ನ ಕ್ಲೋಸ್ ಫ್ರೆಂಡ್ ಅವನು. ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ನನಗೆ, ಯಾಕೆಂದರೆ ನಾನು ಯಾವತ್ತೂ ಮಂಗಳೂರು ದಸರಾ ಹೀಗೆ ನೋಡಲಿಲ್ಲ. ಎಷ್ಟು ಹತ್ತಿರದಿಂದಾಗಲಿ ಅಲ್ಲ ಅದರಲ್ಲಿ ಡ್ಯಾನ್ಸ್ ಮಾಡಿ ಆಗಲಿ, ಅದೊಂದು ಫಸ್ಟ್ ಒಂದು ಅನುಭವ ಆಯಿತು ನನಗೆ.
ಸೊ ಈ ನೆಕ್ಸ್ಟ್ ಟೈಮ್ ಏನಾದರೂ ಚಾನ್ಸ್ ಇದ್ದರೆ ನಮ್ಮ ಕಸಿನ್ಸ್ ಅವರೊಟ್ಟಿಗೆ, ಕರಾವಳಿ ಕಸಿನ್ಸ್ ಅವರೊಟ್ಟಿಗೆ ಮಾಡಬೇಕು ಅಂತ ಆಸೆ ಇದೆ ನಮ್ಮದು. ಸೊ ಅವರು ಬಂದಾಗ ಆ ಒಂದು ಜೋಶು ಎಷ್ಟು ಮೇಲಿರ್ತದೆ ನೋಡಬೇಕು ಇನ್ನು ನನಗೆ. ಸೊ ನೋಡುವ, ಇಂಥದ್ದೇ ಒಂದು ಬೇರೆ ವ್ಲಾಗ್ಸ್ ಸಹ ನಾನು ಮಾಡಬೇಕು ಅಂತ ಇದ್ದೇನೆ, ಬೇರೆ ಬೇರೆ ಕಡೆ ಹೋಗಬೇಕು ಅಂತ ಇದ್ದೇನೆ. ಸೊ ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಸಿಗುವ ನೆಕ್ಸ್ಟ್ ಟೈಮ್.